ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಫೈಸಲ್ ನಗರದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ. ಈ ರಸ್ತೆಯ ವಿಸ್ತರಣೆಗಾಗಿ ನಡೆಸಲಾದ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ನ್ಯಾಯಯುತವಾಗಿಲ್ಲ ಎಂದು ಸ್ಥಳೀಯ ನಾಗರಿಕರು ಇದೀಗ ಆರೋಪಿಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಫೈಸಲ್ ನಗರದಿಂದ ಬಜಾಲ್ ನಂತೂರುವರೆಗಿನ ರಸ್ತೆಗೆ ಕಾಂಕ್ರೀಟ್ ಕಾಮಗಾರಿ ನಡೆಸಲಾಗುತ್ತಿದೆ. ನೇರವಾಗಿ ನಿರ್ಮಿಸಬೇಕಿದ್ದ ರಸ್ತೆಯನ್ನ ಕೆಲವು ಪ್ರಭಾವಿತರ ಅನುಕೂಲಕ್ಕಾಗಿ ಬದಲಾಯಿಸಲಾಗಿದೆ. ಕೆಲವರ ಜಮೀನು ಸಂರಕ್ಷಿಸಲು ಇನ್ಯಾರದೋ ಜಮೀನನ್ನ ಸ್ವಾಧೀನಪಡಿಸಲಾಗುತ್ತಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಇಂಜಿನಿಯರ್ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ನ್ಯಾಯಯುತವಾಗಿ ಮಾಡುತ್ತಿಲ್ಲ ಎಂದು ಫೈಸಲ್ ನಗರದ ನಿವಾಸಿಗಳು ಆರೋಪಿಸಿದ್ದಾರೆ. ಈ ಕಡೆಯಲ್ಲಿ ಹೆಚ್ಚು ತೆಗಿತಾರೆ, ಆ ಕಡೆಯಲ್ಲಿ ಹೆಚ್ಚು ತೆಗಿತಾರೆ, ಒಂದೊಂದು ಕಡೆಯಲ್ಲಿ ಒಂದೊಂದು ಥರ ಮಾಡ್ತಾರೆ. ಆಗ ನ್ಯಾಯ ಎಲ್ಲಿ ಸಿಗ್ತದೆ? ಈಗ ನಾವು ಹೇಳೋದು ಒಂದೇ ಥರವಾಗಿ ಎಲ್ಲ ರೀತಿಯಲ್ಲಿ ಎಲ್ಲರಿಗೆ ನ್ಯಾಯ ಸಿಗುವ ಹಾಗೆ ಅವರು ಹೋಗಬೇಕು. ಅದಲ್ಲ, ಅವರು ಅವರಷ್ಟಕ್ಕೆ ಏನು ನಾವು ನೆನೆಸ್ತೇವೋ ಆ ರೀತಿಯಲ್ಲಿ ಮಾಡ್ತೇವೆ ಅಂತೇಳಿ ಹೋಗ್ತಾ ಇದ್ದಾರೆ. ಅದರಲ್ಲೂ ಲಿಂಗೇಗೌಡರು ಒಂದು ರೀತಿಯಲ್ಲಿ ಉದ್ದಟತನವನ್ನೇ ತೋರಿಸಿದ್ದಾರೆ. ಇದನ್ನೆಲ್ಲ ಅವರು ಸರಿ ಮಾಡಿಕೊಡಬೇಕು. ನಾನು ಅವರ ಹತ್ರ ಪುನಃ ಹೇಳಿದೆ, ನನಗೆ ಮಾರ್ಕ್ ಕರೆಕ್ಟ್ ಮಾಡಿ ನನಗೆ ಅಳತೆ ಮಾಡಿ ಕೊಡಿ ಅಂತ, ಆಮೇಲೆ ಕಂಪೌಂಡ್ ಕಟ್ಟಿಕೊಡಿ ಅಂತ. ಇವರು ಮಾಡ್ತಾ ಇಲ್ಲ. ನಾನು ಲೆಟ್ರ್ ಕೊಟ್ಟಿದ್ದೇನೆ, ಅದಕ್ಕೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ನೀವು ಮಾಡೋದು ಮಾಡಿ, ನಾವು ಮಾಡೋದು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ರಸ್ತೆಗಾಗಿ ಮನೆ ಜಾಗ ಬಿಟ್ಟು ಕೊಟ್ಟಿದ್ದೇವೆ, ಆದರೆ ಅದಕ್ಕೆ ಸರಿಯಾದ ಪರಿಹಾರ ಒದಗಿಸಿಲ್ಲ. ಮನೆ ನಿರ್ಮಿಸಿಕೊಡುತ್ತೇವೆ ಎಂದವರು ಕೆಲಸ ಪೂರ್ತಿ ಮಾಡದೆ ನಮ್ಮ ಮೇಲೆಯೇ ಹೊರೆ ಹಾಕಿದ್ದಾರೆ ಎಂದು ಸಂತ್ರಸ್ತರು ಆರೋಪಿಸುತ್ತಾರೆ. ಸೋರ್ತದೆ, ಇದು ಕರೆಂಟ್ ಮಾಡಲಿಲ್ಲ, ನಾವೇ ಮಾಡಿದೆ. ಒಂದು ದಾರಂದ ಮಾಡಲಿಲ್ಲ, ಒಂದು ಬಾಕಿಲು ಮಾಡಲಿಲ್ಲ, ಏನು ಮಾಡಲಿಲ್ಲ, ಪೇಂಟ್ ತೆಗಿಲಿಲ್ಲ, ನೆಲಕ್ಕೆ ಒಂದು ಸ್ವಲ್ಪ ಅರ್ಧ ಕಾವೆ ತೆಗೆದು ಬಿಟ್ಟಿದ್ದಾರೆ. ಎಂಥದ್ದು ಮಾಡಿದ್ದಾರೆ ಅವರು? ಏನು ಮಾಡಲಿಲ್ಲ. ಒಂದು ನೋಡ್ಲಿಕ್ಕೆ ಸಹ ಬರಲಿಲ್ಲ ಅವರು. ಯಾರು? ಅವರೇ ಇಂಜಿನ್ ಅವರೆಲ್ಲ ಹೇಗೆ ಆಗಿದೆ ಅಂತಂದು ನೋಡ್ಲಿಕ್ಕೆ ಬಂದಿದ್ದಾರೆ. ಒಂದು ಸರಿಯಾಗಿದೆ ಇಲ್ಲವಂತ. ಈಗ ಯಾವುದು ನಿಮ್ದು ಯಾವುದು ಮನೆ? ಎದುರು ಕಾಣ್ತದೆ, ಸ್ಟ್ಯಾಪ್ ಹಾಕಿದಾರಲ್ಲ ಸ್ವಲ್ಪ. ಹೌದು, ಸ್ವಲ್ಪ ಸ್ಟ್ಯಾಪ್ ಹಾಕಿದ್ದಾರೆ. ಅದೆಲ್ಲ ಕೀಟಿಗೆಲ್ಲ ನಾವೆಲ್ಲ ದಾರ ಎಲ್ಲ ನಾವೇ ಹಾಕಿದ್ದೇವೆ. ನಮ್ಗೆ ಎಷ್ಟು ಖರ್ಚು? ಇವರಿಗೆ ಜಾಗ ಕೊಡಬೇಕು, ಪುನಃ ಇದು ಮಾಡಬೇಕು ಅವರಿಗೆ. ನಾಗರಿಕರು ಸ್ಥಳೀಯ ಕಾರ್ಪೊರೇಟರ್ ಮತ್ತು ಎಂಜಿನಿಯರ್ ಕಾರ್ಯವೈಖರಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರೆ, ಇನ್ನೊಂದು ಕಡೆ ಸ್ಥಳೀಯ ಕಾರ್ಪೊರೇಟರ್ ಸುಮಿಯಾ ಅಶ್ರಫ್ ಪರವಾಗಿ ಮಾತನಾಡುವ ಅವರ ಪತಿ ಅಶ್ರಫ್ 12 ಮೀಟರ್ ಅಗಲ ಇರಬೇಕಾದ ರಸ್ತೆಯನ್ನ 9 ಮೀಟರ್ಗೆ ಸೀಮಿತಗೊಳಿಸಲಾಗಿದೆ. ಯಾರಿಗೂ ಅನ್ಯಾಯ ಆಗದಂತೆ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. 2 ಮೀಟರ್ಗೆ ನಾವು ಅಗಲೀಕರಣ ಮಾಡಬೇಕಿತ್ತು. ಅದನ್ನು ಸಾರ್ವಜನಿಕರಿಗೆ ತೊಂದರೆಯಾಗದಂಗೆ ಈಗ ನಾವು ಅದನ್ನು 9 ಮೀಟರ್ಗೆ ಸೇರಿ ನಾವು ಮತ್ತು ನಮ್ಮ ಚೇರ್ಮನ್ ಎಲ್ಲ ಸೇರಿ 9 ಮೀಟರ್ಗೆ ನಾವು ಅಗಲೀಕರಣವನ್ನು ಈಗಾಗಲೇ ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಯಾರದ್ದು ಒಂದು ತೊಂದರೆ ಇಲ್ಲ, ಕರೆಕ್ಟಾಗಿ ಅದು ಈಗ 9 ಮೀಟರ್ಗೆ ನಾವು ಎಲ್ಲರಿಗೆ ತಾರತಮ್ಯ ಮಾಡದೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಮನೆ ಹೋದವರಿಗೆ ಮನೆ ಕಟ್ಟಿ, ಮತ್ತು ಏನು ಬಾವಿಗೆ ಏನು ತೊಂದರೆ ಆಗಿದೆ ಬಾವಿಯನ್ನೆಲ್ಲ ಹೊಸದಾಗಿ ಅವರಿಗೆ ಕಟ್ಟಿಕೊಟ್ಟು ಈಗ ಯಾವುದೇ ತೊಂದರೆ ಇಲ್ಲದೆ ಹೋಗ್ತಾ ಇದೆ. ಹಾಗೆ ಸ್ವಲ್ಪ ಏನಾದರೂ ಸ್ವಲ್ಪ ಬರ್ಬೋದು, ಅದನ್ನು ಈಗ ಸರಿ ಮಾಡಿ ಕೂಡಲೇ ಅದನ್ನೆಲ್ಲ ಸರಿ ಮಾಡಿ ಯಾರಿಗೆ ತೊಂದರೆ ಆಗದಂಗೆ ಅದನ್ನು ನಮ್ಮ ಬೇಕಾದ ಇಂಜಿನಿಯರ್ ಅವರಿಗೆ ಹತ್ರ ಮಾತಾಡಿ ಎಲ್ಲ ಕರೆಕ್ಟಾಗಿ ಕೊಡ್ತೀವಿ ನಾವು. ಒಂದು ಪ್ರದೇಶದ ಅಭಿವೃದ್ಧಿಗೆ ರಸ್ತೆ ಪ್ರಮುಖ ಅಂಶವಾಗಿರುತ್ತದೆ. ಈ ದಿಸೆಯಲ್ಲಿ ರಸ್ತೆ ನಿರ್ಮಾಣವಾಗಬೇಕು ಎಂಬುದರಲ್ಲಿ ಫೈಸಲ್ ನಗರ ನಾಗರಿಕರು ವಿರೋಧ ಇಲ್ಲ. ಆದರೆ ರಸ್ತೆಗಾಗಿ ಭೂ ಸ್ವಾಧೀನ ಮಾಡುವುದು ನ್ಯಾಯಯುತವಾಗಿರಲಿ ಎಂಬುದು ಆಗ್ರಹವಾಗಿದೆ. ಪರಿಹಾರ ಒದಗಿಸುತ್ತೇವೆ ಎಂಬ ಕಾರಣಕ್ಕೆ ಒಬ್ಬರ ಹಿತ ಕಾಪಾಡಲು ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂತಾಗಬಾರದು. ಇಂತಹ ನೀತಿ ಅಭಿವೃದ್ಧಿಗೂ ಅಡ್ಡಿಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಸ್ಯೆಯನ್ನ ಸ್ಥಳೀಯ ಕಾರ್ಪೊರೇಟರ್ ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತಗಾರರು ಹೇಗೆ ಪರಿಹರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.